ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಮಂಗಳೂರು ಮೂಡುಬಿದ್ರೆ ಮಾರ್ಗವಾಗಿ ಸಂಚರಿಸುವ ಯಮಸ್ವರೂಪಿ ಖಾಸಗಿ ಬಸ್ ಚಾಲಕನ ಅಜಾಗರೂಕತೆಯ ಚಾಲನೆಯ ಎದೆ ಜಲ್ಲೆನಿಸುವ ವಿಡಿಯೋ ನೋಡಿ ಜನ ಆತಂಕಗೊಂಡಿದ್ದಾರೆ. ತೋಡಾರು ಎನಪೋಯ ಮೆಡಿಕಲ್ ಕಾಲೇಜು ಬಳಿಯ ಏಕರೂಪದ ರಸ್ತೆಯಲ್ಲಿ ಇನ್ನೊಂದು ಬಸ್ ಅನ್ನ ಓವರ್ಟೇಕ್ ಮಾಡುವ ಭರದಲ್ಲಿ ಎದುರುಗಡೆಯಿಂದ ಬರುತ್ತಿದ್ದ ವಾಹನಗಳನ್ನು ಕೂಡ ಲೆಕ್ಕಿಸದೆ ವಾಹನ ಚಲಾಯಿಸಿರುವುದು ಇದೀಗ ಚಾಲಕನ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆಯೂ ಇದೇ ಚಾಲಕ ಮೂಡುಬಿದ್ರೆಯ ಗಾಂಧಿನಗರದ ಬಳಿ ನಿಲ್ಲಿಸಿದ್ದ ಶಾಲಾ ಮಕ್ಕಳ ರಿಕ್ಷಾವೊಂದಕ್ಕೆ ವೇಗವಾಗಿ ಗುದ್ದಿ ಅಪಘಾತ ಮಾಡಿದ. ಈ ಸಂಬಂಧ ನಂತರ ಜೈನ್ಪೇಟೆಯ ಕಿರಿದಾದ ರಸ್ತೆಯಲ್ಲಿ ವೇಗವಾಗಿ ಸಂಚರಿಸಿ ರಸ್ತೆ ಬದಿಯ ಮನೆಯೊಂದರ ಹಂಚು ಹಾರಿಸಿಕೊಂಡು ಹೋಗಿದ್ದ. ಗಂಜಿಮಠ ಸಮೀಪ ಬೈಕ್ಗೆ ಡಿಕ್ಕಿ ಹೊಡೆದು ಬೈಕ್ ಸವಾರ ಗಂಭೀರ ಗಾಯಗೊಳ್ಳುವಂತೆ ಮಾಡಿದ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಈ ವಿಡಿಯೋ ನೋಡಿ ಗಾಬರಿಯಾಗಿದ್ದು ತಮ್ಮ ಮಕ್ಕಳನ್ನ ಇಂತಹ ಬಸ್ಗಳಲ್ಲಿ ಕಳುಹಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಆರ್ಟಿಒ ಮತ್ತು ಪೊಲೀಸ್ ಇಲಾಖೆಯ ಇಂತಹ ಬೇಜವಾಬ್ದಾರಿಯುತ ಚಾಲಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ.